ಕಾಪುವಿನ ಬ್ರಹ್ಮ ಮುಗೇರ್ಕಳ ಪಿಲಿಚಂಡಿ ದೈವಸ್ಥಾನದಲ್ಲಿ ದೈವಾರ್ಷಿಕವಾಗಿ ನಡೆಯುವ ಪಿಲಿಕೋಲ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಆರಂಭಗೊಂಡು ಸಂಜೆ ತೆರೆ ಕಂಡಿದೆ. ಹುಲಿವೇಷ ಹಾಕುವ ದೈವನರ್ತಕನಿಗೆ ಸಂಪ್ರದಾಯಬದ್ಧವಾಗಿ ಸ್ನಾನವನ್ನು ಮಾಡಿಸಿ ಬಣ್ಣಗಾರಿಕೆಗಾಗಿ ತೆಂಗಿನ ಗರಿಯಿಂದ ನಿರ್ಮಾಣ ಮಾಡಿದ ಪಂಜರದೊಳಗೆ ಕಳುಹಿಸಲಾಗುತ್ತದೆ. ಬಣ್ಣ ಬಳಿದ ಬಳಿಕ ಪಟೇಲರ ಅನುಮತಿಯನ್ನ ಪಡೆದು ಪಿಲಿಚಂಡಿ ಮನೆಯವರು ತೀರ್ಥವನ್ನು ಚಿಮುಕಿಸಿ ಪಂಜರದಿಂದ ಹೊರಬಂದು ಪಿಲಿಕೋಲ ಆರಂಭಗೊಳ್ಳುತ್ತದೆ. ಪಿಲಿದೈವವು ಬ್ರಹ್ಮರ ಗುಂಡಕ್ಕೆ 3 ಸುತ್ತು ಬಂದು ಬಳಿಕ ಮಾರಿಯಮ್ಮ ಗುಡಿಯ ಬಳಿ ನೆಟ್ಟ ಕಂಬವನ್ನೇರಿ ಅದಕ್ಕೆ ಕಟ್ಟಿದ ಕೋಳಿಯನ್ನ ಬಲಿಯಾಗಿ ಸ್ವೀಕರಿಸಿ ಬೇಟೆಗೆ ತೆರಳುತ್ತದೆ. ವಿವಿಧೆಡೆ ತೆರಳಿ ಹಾಲು ಸಿಯಾಳ ಸ್ವೀಕರಿಸುವ ಆಚರಣೆ ನಡೆಯುತ್ತದೆ. ಈ ವೇಳೆ ಪಿಲಿ ವೇಷಧಾರಿ ಮುಟ್ಟಿದರೆ ಕಂಟಕ ಇದೆ ಎಂದು ಜನರು ತಪ್ಪಿಸಿಕೊಳ್ಳಲು ಓಡಾಡುತ್ತಾರೆ. ಕಾಪು ಹಳೆ ಮಾರಿಯಮ್ಮ ಗುಡಿಯಲ್ಲಿ ಕಳೆದ ಮಂಗಳವಾರ ದೇವಿಯ ಅಪ್ಪಣೆಯನ್ನ ಪಡೆದಂತಹ ದೈವನರ್ತಕನಿಗೆ ಕೋಲದ ಹಿಂದಿನ ದಿನ ದೈವಸ್ಥಾನದಲ್ಲಿ ವೀಳ್ಯ ನೀಡುವ ಸಂಪ್ರದಾಯವಿದೆ. ದೈವಾರ್ಷಿಕ ಪಿಲಿಕೋಲಕ್ಕೆ ದೈವನರ್ತಕನ ಆಯ್ಕೆಯನ್ನ ಮಾರಿಯಮ್ಮ ದೇವಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಿರ್ಧರಿಸಲಾಗುತ್ತದೆ. ಇದಕ್ಕೂ ಮುನ್ನ ದೈವಸ್ಥಾನದಲ್ಲಿ ಬಬ್ಬರಿಯ ಕೊಡಮಣಿತಾಯ, ನಂದಿಕೇಶ್ವರ, ಪಿದಾಯಿ ಪಿಲ್ಚಂಡಿ, ಬ್ರಹ್ಮರ ನೇಮ, ಮುಗೇರ್ಕಳ, ಶಕ್ತಿ ಸ್ವರೂಪಿಣಿ, ತನ್ನಿಮಾನಿಗ, ಮದುಮಗ ಹಾಗೂ ಪರಿವಾರ ದೈವಗಳ ನೇಮ, ಉರಿಚೌಂಡಿ ದೈವ, ಕಡುಂಜಿ ಬಂಟ, ಗುಳಿಗ ದೈವದ ನೇಮ ಸೇರಿದಂತೆ ಬಂಕಿನಾಯಕ, ಪೊಲೀಸ್ ಮತ್ತು ಪಟೇಲ್ ಬಲಾಯಿಮಾರ, ತಿಗಮಾರ, ಪುರುಷ ಕೋಲ ಸಹಿತ ಪರಿವಾರ ದೈವಗಳ ನೇಮೋತ್ಸವ ನಡೆದಿದೆ. ಪಿಲಿಕೋಲವನ್ನು ವೀಕ್ಷಿಸಲು ಕರಾವಳಿ ಜಿಲ್ಲೆಗಳಷ್ಟೇ ಅಲ್ಲದೆ ಕಾಸರಗೋಡು, ಮುಂಬೈ, ಬೆಂಗಳೂರು, ಮಲೆನಾಡು ಹಾಗೂ ಇತರೆ ವಿದೇಶಗಳಿಂದಲೂ ದೈವಾರಾಧಕರು ಆಗಮಿಸುತ್ತಾರೆ.